ಧರ್ಮಸ್ಥಳ ಲಕ್ಷದೀಪೋತ್ಸವದಲ್ಲಿ ಬಹಳ ಗಮನ ಸೆಳೀತಾ ಇರುವಂತಹ ವಿವಿಧ ಸ್ಟಾಲ್ಗಳ ಪೈಕಿ ಮತ್ತೊಂದು ಸ್ಟಾಲ್ನ ಮುಂಭಾಗದಲ್ಲಿದ್ದೇವೆ ನಾವು. ಸಾವಯವ ಕೃಷಿಗಾಗಿ ಗುಣಮಟ್ಟದ ಉತ್ಪನ್ನಗಳು, ಅಡಿಕೆ, ತೆಂಗು, ಬಾಳೆ, ಶುಂಠಿ, ಕಾಳುಮೆಣಸು, ಕಬ್ಬು, ಭತ್ತ, ಜೋಳ, ರಾಗಿ, ರಬ್ಬರ್, ಪಪ್ಪಾಯ, ಟೊಮೆಟೊ ಹಣ್ಣು, ಎಲ್ಲ ವಿಧ ತರಕಾರಿ, ವೀಳ್ಯದೆಲೆ, ಹೂವು ಮತ್ತು ಇತರ ಎಲ್ಲ ರೀತಿಯ ದೀರ್ಘಾವಧಿ ಮತ್ತು ಅಲ್ಪಾವಧಿ ಬೆಳೆಗಳಿಗೆ ಸಾವಯವ ಕೃಷಿಗಾಗಿ ವಿಶೇಷವಾದಂತಹ ಒಂದು ಗೊಬ್ಬರ ಇದೆ. ಇದರ ಬಗ್ಗೆ ವಿವರಿಸಬೇಕು. ಏನು ಸರ್ ಇದು? ಸರ್ ಇದು ಸಂಪೂರ್ಣವಾದ ಸಾವಯವ ಗೊಬ್ಬರ ಸರ್. ಇದು ICAR ಪೇಟೆಂಟ್ ಕೊಟ್ಟಿದೆ ಸರ್. 6 ರಾಷ್ಟ್ರಕ್ಕೆ ಪೇಟೆಂಟ್ ಮಾಡಿದಂಥ ಪ್ರಾಡಕ್ಟ್ ಸರ್. ಸೊ ಇವಾಗ ನಾವೊಂದು ವಿಷಮುಕ್ತ ಭೂಮಿ ಮತ್ತು ರೋಗಮುಕ್ತ ಭಾರತ ಅನ್ನೋ ಒಂದು ಪರಿಕಲ್ಪನೆಯಿಂದ ಭೂಮಿಯಿಂದ ಸಂಪೂರ್ಣವಾಗಿ ನಾವು ಒಂದು ವಿಷವನ್ನು ತೆಗಿಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿ ಸರ್. ಯಾಕಂದ್ರೆ ನಾವು ಇಂದು ಹಸಿರು ಕ್ರಾಂತಿಗಿಂತ ಮುಂಚೆ ನಮ್ಮ ಭಾರತದಲ್ಲಿ ಸಂಪೂರ್ಣವಾಗಿ ಸಾವಯವ ಇತ್ತು. ಆವಾಗ ಮನುಷ್ಯನ ಆರೋಗ್ಯ ಸಮೇತ ಚೆನ್ನಾಗಿತ್ತು. ಸೊ ಜೊತೆಗೆ ಆಯುಷ್ಯ ಕೂಡ 100-120 ವರ್ಷ ಇತ್ತು. ಯಾವಾಗ ನಮ್ಮಲ್ಲಿ ಕೆಮಿಕಲ್ ಬಂತ ಆನಂತರ ಆಯುಷ್ಯ ಕೂಡ ಕಡಿಮೆ ಆಗ್ತಾ ಬಂದು ಇವತ್ತು ಸರಾಸರಿ ಆಯುಷ್ಯ 40-60 ವರ್ಷಕ್ಕೆ ಬಂದು ನಿಂತಿದೆ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಕೃಷಿಯಲ್ಲಿ ಸಂಪೂರ್ಣ ಸಾವಯವ ಆಗಬೇಕು ಅಂತೇಳಿ. ಸೊ ಇದು ICARನಿಂದ ಪೇಟೆಂಟ್ ಆಗಿರ್ತಕ್ಕಂಥ ಪ್ರಾಡಕ್ಟ್. 6 ರಾಷ್ಟ್ರಕ್ಕೆ ಪೇಟೆಂಟ್ ಆಗಿದೆ. ಸಂಪೂರ್ಣ ಸಾವಯವ ಎಲ್ಲ ಗಿಡಗಳಿಗೆ ಇದಾಗುತ್ತೆ, ಎಲ್ಲ ಕೃಷಿಗೆ ಆಗುತ್ತೆ ಸರ್. ಕೆಮಿಕಲ್ಗಿಂತ ಕಡಿಮೆ ಖರ್ಚಾಗುತ್ತೆ. ಮತ್ತು ಬರತಕ್ಕಂಥ ಒಂದು ಉತ್ಪನ್ನ ಏನಿದೆ ಅದು ರಫ್ತುನ ಒಂದು ಕ್ವಾಲಿಟಿಯಲ್ಲಿ ಬರುತ್ತೆ ಸರ್. ಇದು ಈಗ ಇಲ್ಲಿ ಈ ಒಂದು ಸ್ಟಾಲಲ್ಲಿ ಸರ್ ಡಿಮ್ಯಾಂಡ್ ಹೇಗಿದೆ? ತುಂಬ ಚೆನ್ನಾಗಿ ಸರ್. ತುಂಬ ಎನ್ಕ್ವೈರಿ ಇದೆ. ಯಾಕಂದರೆ ಇಲ್ಲಿಗೆ ಕೆಲವರು ತಗೊಳ್ಳಿಲ್ಲ, ಆದರೆ ನಮ್ಮ ಮನೆಗೆ ಬಂದು ಕೊಡಿ ಅಂತ ಹೇಳ್ತಿದ್ದಾರೆ. ಅದನ್ನು ಅಥವಾ ನಾವು 2 ದಿವಸ 3 ದಿವಸ ಬಿಟ್ಟು ನಾವು ಬಂದು ತಗೊಳ್ತೀವಿ ಅಂತ ಹೇಳ್ತಾರೆ. ಫೋನ್ ನಂಬರ್ ತಗೊಂಡಿದ್ದಾರೆ. ಸೊ ತಗೊಂಡು ಅವರು ಹಾಕ್ತೀವಿ ನೋಡ್ತೀನಿ ಅಂತ ಹೇಳ್ತಾರೆ. ಮತ್ತು ನಾವು ಕೊಟ್ಟಿದ್ದೀವಿ, ಚೆನ್ನಾಗಿ ರಿಸಲ್ಟ್ ಬಂದಿದೆ. ಓಕೆ, ನೀವು ಈಗ ಇಲ್ಲಿ ಬಂದವರು ತಗೊಳ್ತೀವಿ ಅಂತಂದರೆ ಎಲ್ಲಿ ನಿಮ್ಮದು ಶಾಪ್? ನಮ್ಮದು ಕೊಕ್ಕಡದಲ್ಲಿ ನಮ್ಮದು ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಸರ್. ಸೌತ್ ಗಂಟೆಗೆ ನಾವು ಕೊಕ್ಕಡದಲ್ಲಿ ಇದು ಮಾಡಿದ್ವಿ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ನಾವು ಡಿಸ್ಟ್ರಿಬ್ಯೂಟರ್ ಕೊಕ್ಕಡದಲ್ಲಿ ಇದು ಮಾಡಿದ್ವಿ ಸರ್. ಹೌದು ಸರ್. ಓಕೆ, ಈಗ ಮನೆಗೆ ಬರುವುದಾದರೆ ಬರ್ತೀರಿ? ಮನೆಗೆ ಬರ್ತೀವಿ ಸರ್. ಹೇಗೆ ಅದು ರೂಲ್ಸು ರೆಗ್ಯುಲೇಷನ್? ಏನಿಲ್ಲ ಸರ್, ನಾವೀಗ ಅವ್ರಿಗೆ ಏನು ಬೇಕು, ಎಷ್ಟು ಪ್ರಾಡಕ್ಟ್ ಬೇಕು, ಸೊ ಅದನ್ನು ನಾವು ಅವರ ಹತ್ರ ಕೇಳಿಕೊಂಡು ಅಷ್ಟು ತಗೊಂಡು ಬಂದು ಅವರಲ್ಲಿ ತೋಟ ನೋಡಿಕೊಂಡು ನಾವು ನಿಂತೆ ಅದನ್ನು ಹಾಕಿಸ್ತೀವಿ ಸರ್ ಅವರಿಗೆ. ಓಕೆ, ಥ್ಯಾಂಕ್ ಯು. ಇದು ಸಾವಯವ ಗೊಬ್ಬರದ ಅಥವಾ ವಿಶೇಷವಾಗಿ ಗಮನ ಸೆಳೀತಾ ಇರುವಂತಹ ಒಂದು ಸ್ಟಾಲ್. ಅದರ ಜೊತೆಗೆ ಪಕ್ಕದಲ್ಲಿ ಖಾದಿ ಟವಲ್ ಮತ್ತು ಕರ್ಚಿಫು, ಇದಕ್ಕೂ ಕೂಡ ಬಹಳಷ್ಟು ಡಿಮ್ಯಾಂಡ್ ಇದೆ. ಖಾದಿಯ ಟವಲ್ ಮತ್ತು ಕರ್ಚಿಫು ಈಗ ಸ್ವಲ್ಪ ಇಲ್ಲಿ ಸೆಕೆ ಜಾಸ್ತಿ ಇರೋದ್ರಿಂದ ಖಾದಿಯ ಟವಲ್ ಮತ್ತು ಕರ್ಚಿಫಿಗೆ ಡಿಮ್ಯಾಂಡ್ ಕೂಡ ಇದೆ ಅಲ್ವಾ ಮೇಡಮ್? ಹೌದು ಸರ್, ಡಿಮ್ಯಾಂಡ್ ಇದೆ ಸರ್. ಯಾಕೆಂದರೆ ಇಲ್ಲಿ ತುಂಬ ಮಂಗಳೂರು ಅಂತಾರೆ ನಿಮ್ಗೆ ಗೊತ್ತು, ಸಮುದ್ರದ ಪಕ್ಕ ಇರ್ತೀವಿ. ಬೇಸಿಗೆಗಾಲ ಬೇರೆ ತುಂಬ ಸೆಕೆ ಉಂಟು. ಹಾಗಾಗಿ ಇಲ್ಲಿ ಖಾದಿ ಪರ್ಚೇಸಿಂಗ್ ಇದೆ. ಅಂದರೆ ಜನಕ್ಕೂ ಅವರು ತಿಳಿಬೇಕು ಖಾದಿಯಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗಬೇಕು. ಈಗ ಮಾಮೂಲಿ ನಾವು ಬಟ್ಟೆಗಳು ಹಾಕ್ತೀವಿ, ಅದರಿಂದ ಮೈಕ್ರೋ ಫ್ಯಾಬ್ರಿಕ್ ಅಂತಹ ಅದು ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿ ನಮಗೆ ರ್ಯಾಷಸ್ ಆಗೋದು, ಸ್ಕಿನ್ ಡಿಸೀಸಸ್ ಬರೋದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳು ಬರುತ್ತೆ. ಬಟ್ ಈ ಖಾದಿಯಲ್ಲಿ ಏನು ಬೆನಿಫಿಟ್ಸ್ ಇದೆ ಅಂತ ಯಾರಿಗೂ ತಿಳಿಲಿಕ್ಕಿಲ್ಲ ಸರ್. ಅದು ಖಾದಿಯಿಂದ ಎಷ್ಟು ಉಪಯೋಗ ಇದೆ ನಮಗೆ, ಅದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತೆಲ್ಲ ತಿಳಿಬೇಕು. ಎಲ್ಲರೂ ಕೂಡ ಖಾದಿನ ಯೂಸ್ ಮಾಡಬೇಕು. ಬೆನಿಫಿಟ್ ದಕ್ಷಿಣ ಕನ್ನಡ ಜಿಲ್ಲೆ ಅಂತಲ್ಲ, ಪ್ರತಿಯೊಂದು ಊರಲ್ಲೂ ಕೂಡ ಖಾದಿನ ಯೂಸ್ ಮಾಡಬೇಕು ಅಂತ ನನ್ನ ಒಂದು ಕಳಕಳಿಯ ಮನವಿ, ಅಷ್ಟೇ, ರಿಕ್ವೆಸ್ಟ್. ನೋಡಿ, ಅದರ ಜೊತೆಗೆ ಹೆಂಗಳಿಯರ ಫೇವರಿಟ್ ತಾಣ ಇದು ಕುರ್ತಾಸ್ ಸಿಗುತ್ತೆ. ಸೀಸನಲ್ಲಿ ಕುರ್ತೀಸ್ ಇರ್ಬೋದು, ಟಾಪ್ಸ್ ಎಲ್ಲ ಸಿಗುವಂಥ ತಾಣ. ಅದರ ಪಕ್ಕದಲ್ಲೇ ಒಂದು ಬ್ಯಾಗ್ಸ್ ಎಲ್ಲ ಇರುವಂತಹ ತಾಣ. ಬ್ಯಾಗ್ಸ್, ಬ್ಯಾಂಗಲ್ಸ್ ಎಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಬಹಳ ವಿಶೇಷವಾಗಿ ಆಕರ್ಷಣೀಯವಾದಂತಹ ಬ್ಯಾಗ್ಗಳನ್ನು ಹೊಂದಿರುವಂತಹ ಒಂದು ತಾಣವೂ ಕೂಡ ಇದೆ, ಅಂದರೆ ಮಳಿಗೆಯೂ ಕೂಡ ಇದೆ. ಅದು ಕೂಡ ಬಹಳ ವಿಶೇಷವಾಗಿ ಗಮನ ಸೆಳೀತದೆ. ಅದರ ಪಕ್ಕದಲ್ಲಿ ಮತ್ತೊಂದು ಸ್ಟಾಲ್, ರಂಗೋಲಿಯ ಪ್ರಿಯರಿಗೆ ರಂಗೋಲಿ ಮಾಡುವಂಥದ್ದು ಇರ್ಬೋದು, ಆ ರಂಗೋಲಿ ಮಾಡುವ ಡಿಸೈನ್ಗಳನ್ನು ಇಲ್ಲಿ ಮಾಡಿಕೊಡಲಾಗೋದು, ಆ ಸ್ಟಾಲ್ ಕೂಡ ಇದ್ದಾವೆ. ಅದರ ಪಕ್ಕದಲ್ಲಿ ಮೈಸೂರಿನವ್ರದ್ದು ಚಾಮುಂಡೇಶ್ವರಿ ಗೋಲ್ಡ್ ಕವರಿಂಗ್ ಜ್ಯುವೆಲ್ಲರ್ಸ್ ಅಂತ ಹೇಳುವಂಥದ್ದು, ಅದು ಕೂಡ ಬಹಳ ವಿಶೇಷವಾಗಿ ಗಮನ ಸೆಳೀತಾ ಇದೆ. ಗೋಲ್ಡ್ ಕವರಿಂಗ್ ಜ್ಯುವೆಲ್ಲರ್ಸ್. ಸರ್, ಏನಿದು ಗೋಲ್ಡ್ ಕವರಿಂಗ್ ಜ್ಯುವೆಲ್ಲರ್ಸ್ ಅಂದರೆ? ಮೈಸೂರು ಕುವೆಂಪು ನಗರದವರು ಇದನ್ನು ಹಾಕಿದರೆ ಬಂಗಾರದ ರೀತಿಯಲ್ಲೇ ಕಾಣ್ತದೆ ನೋಡಿ. ಸಂಪೂರ್ಣ ಬಂಗಾರದ ರೀತಿಯಲ್ಲೇ ಇದೆ. ಅದರ ಜೊತೆಗೆ ನಾವು ಸೈಕಲ್ ಪ್ಯೂರ್ ಅಗರಬತ್ತಿಗಳು, ಅವ್ರದ್ದೊಂದು ಸ್ಟಾಲ್ ಇದೆ. ಸೈಕಲ್ ಪ್ಯೂರ್ ಅಗರಬತ್ತಿಯ ಒಂದು ಸ್ಟಾಲನ್ನು ಕೂಡ ನೀವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಪಕ್ಕದಲ್ಲಿ ಇಕ್ಷುಫಲ ಅಂತ 100% ನಾಡ ಸಕ್ಕರೆ ಅಂತ. ಏನಿದು ನಾಡ ಸಕ್ಕರೆ ಅಂತ ನೋಡುವ. ಸರ್, ಆ ನಾಡ ಸಕ್ಕರೆ ಒಮ್ಮೆ ಕೊಡಿ. ಎಸ್, ನೋಡಿ, ಇಲ್ಲಿ ನಾಡ ಸಕ್ಕರೆ ಇದೆ. ಅದರ ಜೊತೆಗೆ ಸೀರೆಯೂ ಇದೆ, ಬಹಳ ವಿಶೇಷವಾದ್ದು. ಎರಡೂ ಕೂಡ ಹೆಂಗಳೆಯರಿಗೆ ಬಹಳ ಸಿಹಿ ವಿಚಾರ. ನೋಡಿ, ಇಲ್ಲಿ ಇದು ಮಧುರೈನಿಂದ ಬರುವಂಥದ್ದು ಬೆಲ್ಲದ ಪುಡಿ. ಇದನ್ನು
ನೀವು ಶೇಖರಿಸಿಡಬೇಕಾದ್ರೆ ಪ್ಲಾಸ್ಟಿಕ್ ಅಥವಾ ಗ್ಲಾಸ್ನಲ್ಲಿ ಮಾತ್ರ ಶೇಖರಿಸಿಡಬೇಕು. ಬೇರೆ ಕಡೆ ಶೇಖರಿಸಿಟ್ರೆ ಇದು ನೀರಾಗಿ ಹೋಗುತ್ತೆ. ಇದು ಬಹಳ ವಿಶೇಷವಾದಂತಹ ಒಂದು ಇದು ಸಕ್ಕರೆ ಅಂತ ನೇರವಾಗಿ ಕಾಫಿ ಮತ್ತು ಚಹಾ ಮುಂತಾದ ಪೇಯಗಳಿಗೆ ಇದನ್ನು ಬಳಸ್ಬೋದು ಅಂತ ಹೇಳ್ತಿದ್ದಾರೆ. ಮತ್ತು ಬಿಳಿ ಸಕ್ಕರೆ ಬಳಕೆಯಿಂದ ಆಗುವ ಆಲಸ್ಯ, ಜಡತನ, ಇಂಥ ಬೊಜ್ಜು ಮುಂತಾದ ಸಮಸ್ಯೆಗಳಿಂದ ಪರಿಹಾರ ಆಗುತ್ತೆ. ಅತಿ ಬಾಯಾರಿಕೆಯನ್ನು ಕೂಡ ಇದು ನಿಯಂತ್ರಿಸ್ತದೆ ಅನ್ನುವಂಥದ್ದು. ಅದ್ರ ಜೊತೆಗೆ ಇಲ್ಲಿ ನೋಡಿ ಸೀರೆ ಬಿಡಿಸ್ತಾ ಇದ್ದಾರೆ, ಬಹಳ ವಿಶೇಷ. ಗೀತಾ ಸೀರೆ ಕಲೆಕ್ಷನ್ ಉಜಿರೆ, ಕಾಂಚೀಪುರಂ ಸಿಲ್ಕ್ ಸೀರೆಗಳು, ಸಿಲ್ಕ್ ಕಾಟನ್ ಸೀರೆಗಳೆಲ್ಲವೂ ಕೂಡ ಇಲ್ಲಿದ್ದಾವೆ ನೋಡಿ. ವಿಶೇಷವಾಗಿ ಇಲ್ಲಿ 1200ರಿಂದ ಆರಂಭ, 1250ರಿಂದ ಆರಂಭಗೊಂಡು 8000ದವರೆಗಿನ ಸೀರೆಗಳು ಇಲ್ಲಿ ಲಭ್ಯವಿದೆ. ನೀವು ಕೂಡ ಇಲ್ಲಿಗೆ ಬಂದು ನಿಮಗೆ ಬೇಕಾದಂತಹ ವಸ್ತುಗಳನ್ನು ತೆಗೆದುಕೊಳ್ಬೋದು. ಸುದರ್ಶನ್ ಕನ್ಯರ ಜೊತೆಗೆ ದಾಮೋದರ ದುಂಡಲೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ.